ಸ್ವಾಮಿ, ನನ್ನ ಇಂದಿನ ಈ ರೀತಿಯ ಅಲಂಕಾರವನ್ನು ಕಂಡು, ಚಂದನವನ್ನು ಅಡರಿಕೊಂಡದ್ದು ಬಂದದನ್ನು ಕಂಡು, ರಾಜಜೀವಿಯನ್ನು ಕಂಡು, ಆಯುಧ ಪ್ರಾಣಿಗಳನ್ನು ನೋಡಿ ಎಲ್ಲಿಗೆ ಹೊರಟಿದ್ದೀರಿ ಎಂಬುದಾಗಿ ಕೇಳ್ತಾ ಇದ್ದೀರಿ. ಹೌದು ಸ್ವಾಮಿ. ಹೌದು. ಹರಿಪುರದವರು ಪೂಜಿಸಿ ಬಿಟ್ಟಂತಹ ಯಜ್ಞಾಂಶವು ನಮ್ಮ ಪುರವನ್ನು ಪ್ರವೇಶಿಸುವ ದೆಸೆಯಿಂದಲಾಗಿ ನನ್ನ ಪುರದಂತಹ ಹಂಸಜ್ಞ ಮಹಾರನ್ನು ಕಟ್ಟಿದ್ದಾರೆ. ಕಟ್ಟಿ ಕಾಳಗಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅದಕ್ಕೆ ಬೆಂಗಾವಲಾಗಿ ಬಂದಿದ್ದಾರೆ. ಭೂಭೀಮ ಪಾತಾಳ ನಿಭೋದಳು ಕೀರ್ತಿಯಂತಿರುವಂತಹ ಭರತಖಂಡದ ಕೇಂದ್ರ ಸ್ಥಾನವಾಗಿರುವಂತಹ ಹಸ್ತಿನೆಯಲ್ಲಿ ಇಂದ್ರನ ಮಗನಾದಂತಹ ನರ ಆತನೊಳಗೆ ನಾನು ಹೊರಟು ಸ್ವಾಮಿ. ನನ್ನನ್ನು ಕಂಡು ಯಾಕೆ ಈ ರೀತಿ ಕಳವಳಿಸ್ತಿ ಎಂಬುದಾಗಿ ನೀವು ಕೇಳ್ತಾ ಇದ್ದೀರಿ. ಕಳವಳ ಬೇಡ, ಕಳವಳಿಸಬೇಡ. ಮನದಿ ಕಳವಳಿಸುವುದಕ್ಕೆ ಕಾರಣವಂತೂ ಪ್ರಭು ಏನು, ಭಾರತದೊಂದಿಗೆ ನೀವು ಯುದ್ಧವನ್ನು ಮಾಡಿದಂತಾದರೆ ನಿಮ್ಮ ಬಾಳಿಗೆ ಸೋಲಾಗ್ತದೆ ಎಂಬುದನ್ನು ನಾನು ಯಾವತ್ತೂ ಬಯಸುವುದಿಲ್ಲ. ಅದರಲ್ಲಿಯೂ ಯಾವುದೇ ರೀತಿಯ ಸಂಶಯ ಒಂದು ಪಾರ್ಥ ಯಾಕೆ ಸ್ವಾಮಿ, ಅಂತಹ 100 ಪಾರ್ಥಂದಿರು ಬಂದರೂ ಕೂಡ ರಣರಂಗದಲ್ಲಿ ಆತನನ್ನು ಸೋಲಿಸುವಂತಹ ಶಕ್ತಿ ನಿಮ್ಮಲ್ಲುಂಟು ಎಂಬುದನ್ನು ನಾನು ಧೈರ್ಯ ಧೈರ್ಯ ಭುಜಬಲದ ಕಂಡೋತಿ ರಟ್ಟೆಯ ದಿಚ್ಚದನ ಸ್ವಾಮಿ. ಕೇಳಿಬಹುದು ನೀವು, ಭಾರತ ಯುದ್ಧದಲ್ಲಿ ಅಕ್ಷೋಣಿ ಸಂಖ್ಯೆಯಲ್ಲಿ ಸೇನೆಗಳನ್ನೆಲ್ಲವನ್ನು ಸದೆಬಡಿದ್ದಾರೆ ಪಾರ್ಥ. ಇದು ಹೇಗೆ? ಆತನ ಬಲುಮೆಯಿಂದಲ್ಲ, ಶ್ರೀಕೃಷ್ಣನ ಕಡೆಗಣ್ಣಿನ ಕಿಡಿನೋಟದಿಂದ ಎಂಬುವಂತಹ ವಿಚಾರವನ್ನು ಈ ಲೋಕದಲ್ಲಿ ಎಲ್ಲರೂ ತಿಳಿದಿದ್ದಾರೆ. ಆತನ ಬಲುಮೆಯಿಂದ ಆತ ಮೇಲೇರಿದ್ದಾನೆ. ಸ್ವಾಮಿ, ನಿಮಗೆ ತಿಳಿದಂತ ವಿಚಾರ, ಮಹಾಪ್ರಾಣಾಯಿ ಪಾಂಡವ ಪಂಚ ಪಾಂಡವರನ್ನು ತನ್ನ ಪ್ರಾಣದಂತೆ ಕಾಪಾಡಿದ ಮಮ ಪ್ರಾಣಾಹಿ ಪಾಂಡವ ಎಂಬುದಾಗಿ ಅಂದೇ ಕುಂತಿ ಮಾತೆಗೆ ಶ್ರೀಕೃಷ್ಣ ಪರಮಾತ್ಮನು ಮಾತನ್ನು ಕೊಟ್ಟಿದ್ದಾನೆ. ಪಾರ್ಥನಲ್ಲಿ ನೀವು ಯುದ್ಧವನ್ನು ಮಾಡಿದ್ದೀರಿ ಎಂದಾದರೆ, ಪಾರ್ಥನ ಪಾಲಿಗೆ ಸೋಲಾಯಿತು ಎಂದಾದರೆ, ಆ ಹೊತ್ತಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದೇ ಬರುತ್ತಾನೆ ಸ್ವಾಮಿ. ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ರಥದಲ್ಲಿದ್ದರೆ ನಿಮ್ಮ ಪಾಲಿಗೆ ಜಯ ಸಿಕ್ಕಿದೆ ಸ್ವಾಮಿ.